ಮಸಾಲ ಟೀ ಪುಡಿ ಇಲ್ಲದೇ ಕೂಡ ಘಮಘಮ ಎನ್ನುವಂಥ ರುಚಿಯಾಗಿರುವಂತಹ ಮಸಾಲ ಟೀಯನ್ನು ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ನನ್ನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಬರೀ ಕೆಲವೊಂದು ಇಂಗ್ರೀಡಿಯೆಂಟ್ ಮನೆಯಲ್ಲೇ ಇದ್ದರೆ ಸಾಕು, ಸೂಪರ್ ಆಗಿರುವಂಥ ಮಸಾಲೆ ಟೀಯನ್ನು ಮನೆಯಲ್ಲೇ ಮಾಡ್ಬೋದು. ಇದಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಬೇರೆ ಏನೂ ಅಲ್ಲ, ಶುಂಠಿ. ಹಸಿ ಶುಂಠಿ ಒಂದು ಚಿಕ್ಕ ತುಂಡಷ್ಟು ತಗೊತಾ ಇದ್ದೇನೆ. ಇದು 2 ಕಪ್ಪಷ್ಟು ಟೀಗೆ ನಾನು ಹೇಳ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್. ಇಷ್ಟು ದೊಡ್ಡ ತುಂಡು ಶುಂಠಿ ಸಾಕು. ತೊಳೆದುಕೊಂಡು ನೀಟಾಗಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಕುಟ್ಟನಿಗೆ ಹಾಕ್ಕೊತಾ ಇದ್ದೇನೆ. 2 ಕಪ್ ಟೀಗೆ 2 ಏಲಕ್ಕಿನ ಹಾಕ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಒಂದು ಚಿಕ್ಕ ತುಂಡು ಚಕ್ಕೆ, ಸ್ವಲ್ಪ ಸಾಕು. ಹಾಗೆಯೇ ಒಂದು ಸ್ವಲ್ಪ ಸೊಂಪು, ಬಡಿ ಸೊಪ್ಪು ಅಂತಾರಲ್ವ, ಅದನ್ನ ಹಾಕ್ಕೊಳ್ಳಿ, ಅಥವಾ ಫೆನಲ್ ಸೀಡ್ಸ್ ಅಂತಾರಲ್ವ ಅದು. 1 ಲವಂಗ ಸಾಕು, ಇಷ್ಟೇ ಸಾಕು. ಇದನ್ನ ಇವಾಗ ನೀಟಾಗಿ ಕುಟ್ಟನಿಗೆ ಸಹಾಯದಿಂದ ಚೆನ್ನಾಗಿ ಜಜ್ಕೋಬೇಕು, ಅಂದರೆ ಗುದ್ಕೋಬೇಕು. ಆ ಎಲ್ಲ ಇಂಗ್ರೀಡಿಯೆಂಟ್ಸ್ದು ರಸ ಬಿಡಬೇಕು, ಪುಡಿ ಮಾಡ್ಕೋಬೇಕಾಗುತ್ತೆ. ಇದನ್ನ ಒಂದ್ಸರಿ ಗುದ್ದಿ ರೆಡಿ ಮಾಡಿ ಇಟ್ಕೊಂಡ ನಂತರ ಇವಾಗ ಟೀಯನ್ನು ಮಾಡ್ಕೊಳ್ಳೋಣ. ಟೀ ಮಾಡುವಾಗ ಮೊದಲು ಈ ಟೀ ಪುಡಿ ಮತ್ತು ಇದನ್ನು ನಾವು ನೀರಲ್ಲಿ ಕುದಿಸ್ಕೋಬೇಕು ಚೆನ್ನಾಗಿ ರಸ ಬಿಡಲಿಕ್ಕೆ. 2 ಕಪ್ಪಷ್ಟು ಟೀ ಆದರೆ 1/4 ಕಪ್ಪಷ್ಟು ನೀರನ್ನು ಹಾಕೋಬೇಕು. ಆನಂತರ 1 ಕಪ್ ನಾವು ಹಾಲು ಹಾಕೊತೇವೆ, ಬಟ್ ಅದು ಕುದಿದಾಗ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ 1/4 ಕಪ್ಪಷ್ಟು ನೀರನ್ನು ತಗೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಟೀ ಪುಡಿ. ಸ್ಟ್ರಾಂಗ್ ಬೇಕು ಅಂತಂದರೆ ಟೀ ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಕಮ್ಮಿ ತಗೊಳ್ಳಿ. ಒಳ್ಳೆ ಕ್ವಾಲಿಟಿ ಟೀ ಪುಡಿ ತಗೊಳ್ಳಿ. ನಾನು ರೆಡ್ ಲೇಬಲ್ ಯೂಸ್ ಮಾಡ್ತೀನಿ. ನಿಮಗೆ ಟೀ ಪುಡಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಸೂಪರ್ ಆಗಿರುವಂಥ ಟೀ ರೆಡಿ ಆಗುತ್ತೆ. ಅದಾದ ನಂತರ ಈ ಶುಂಠಿ ಮಸಾಲನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕು. ತುಂಬಾ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಕುದಿದು ಇದರ ರಸ ಬಿಡುತ್ತೋ ಅಷ್ಟು ಸೂಪರಾಗಿ ಟೀ ರೆಡಿ ಆಗುತ್ತೆ. 1/4 ಕಪ್ಪಷ್ಟು ನೀರು ನಾವು ಇಟ್ಟಿದ್ವಲ್ಲ, ಅದು 1 ಕಪ್ಪಷ್ಟು ಬರಬೇಕು. ಅಷ್ಟೊತ್ತು ತನಕ ಕುದಿದಾದ ನಂತರ ನಾವು ಸಕ್ಕರೆ ಮತ್ತು ಹಾಲನ್ನು ಹಾಕೋಬಹುದು. ಯಾವಾಗಲೂ ಅಷ್ಟೇ ಟೀಗೆ ನೀವು ಕಾಯಿಸಿ ರೆಡಿ ಮಾಡಿಟ್ಟಿರುವಂಥ ಹಾಲನ್ನೇ ಹಾಕ್ಕೊಳ್ಳಿ. ತಣ್ಣಗಿನ ಅಂದರೆ ಹಸಿ ಹಾಲನ್ನು ಹಾಕೋಬಾರ್ದು, ಕಾಯಿಸಿ ಇಟ್ಟಿರ್ತೀವಲ್ವ ನಾವು, ಆ ಹಾಲನ್ನು ಹಾಕೋಬೇಕು. 1 ಕಪ್ಪಷ್ಟು ಹಾಲನ್ನು ರೆಡಿ ಮಾಡಿಟ್ಟಿದ್ದೇನೆ. ಚೆನ್ನಾಗಿ ಕುದಿದು ರಸ ಬಿಟ್ಟಿದೆ. ಸಕ್ಕರೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೇನೆ. ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತೀನಿ 2 ಕಪ್ ಟೀಗೆ. ಸ್ವಲ್ಪ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಜಾಸ್ತಿನೂ ಹಾಕೋಬೋದು. ಹಾಗೆಯೇ 1 ಕಪ್ಪಷ್ಟು ಹಾಲನ್ನು ಹಾಕಿ ಈಗ ಉರಿಯನ್ನು ನಾನು ಜಾಸ್ತಿ ಇಟ್ಟು ಒಂದ್ಸರಿ ನೀವು ಹಾಲಿನ ಜೊತೆ ಇದನ್ನ ಕುದಿಸ್ಕೋಬೇಕು. ಒಂದ್ಸರಿ ಹಾಲಿನ ಜೊತೆ ಈ ಥರ ಕುದಿದಾದ ನಂತರ ಉರಿಯನ್ನು ಕಮ್ಮಿ ಮಾಡಿ ಮತ್ತೆ 1 ರಿಂದ 2 ನಿಮಿಷ ಚೆನ್ನಾಗಿ ಹಾಲಲ್ಲಿ ಟೀಯನ್ನು ಕುದಿಸಬೇಕು. ಹಾಲಲ್ಲಿ ಕೂಡ ನೀವು ತುಂಬ ಹೊತ್ತು ಕುದಿಸಿದರೆ ಟೀ ಕಲರ್ ಬಿಡುತ್ತೆ, ಟೀ ರಸ ಬಿಡುತ್ತೆ, ಮಸಾಲೆ ರಸ ಬಿಡುತ್ತೆ, ಟೀ ಗಟ್ಟಿ ಆಗುತ್ತೆ ಮತ್ತು ಖಡಕ್ ಆಗುತ್ತೆ. ನೋಡಿ, 3 ನಿಮಿಷ ನಾನು ಕುದಿಸಿದ್ದೇನೆ. ಹೀಗೇ ಎಷ್ಟು ಸ್ಟ್ರಾಂಗ್ ಆಗಿ ಸೂಪರ್ ಆಗಿರುವಂತಹ ಶುಂಠಿಯ ಮಸಾಲ ಟೀ ರೆಡಿ ಆಗ್ತಾ ಇದೆ ನೋಡಿ. ಈ ಶುಂಠಿ ಮಸಾಲ ಟೀ ಇದೆಯಲ್ವ, ಇವಾಗ ಮಳೆ ಟೈಮಲ್ಲಿ ಅಥವಾ ಈ ವಿಂಟರ್ ಅಂದರೆ ಚಳಿ ಟೈಮಲ್ಲಿ ತುಂಬಾ ಒಳ್ಳೆಯದು. ದೇಹನ ಬೆಚ್ಚಗಿಡುತ್ತೆ, ಮನಸ್ಸಿಗೆ ತುಂಬ ಉಲ್ಲಾಸ ಕೊಡುತ್ತೆ. ದಿನಕ್ಕೆ ಒಂದ್ಸರಿ ಈ ಥರ ಟೀ ಕುಡಿದ್ರೆ ಸಾಕು, ದಿನವಿಡೀ ನಾವು ಫ್ರೆಶ್ ಆಗಿರ್ತೀವಿ. ಅಷ್ಟು ಸೂಪರ್ ಆಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.